ಕೊಣಾಜೆ ಗ್ರಾಮ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಬೊಕ್ಕ ಪಂಚಾಯತ್ ರಾಜ್ ಇಲಾಖಾ ಒಟ್ಟು ಸೇರಿಗೆಡು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಿಸಾಯರು. ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ಧ್ವಜಾರೋಹಣ ನಡಪಾಯರು. ಅದೇ ರೀತಿ ಪಂಚಾಯತ್ ಈ ಒಂದು ಭಾರತೀಯ ಸೇನೆಯಲ್ಲಿ ಸೇವೆ ನೀಡಿದಂಥ ನಮ್ಮ ಶ್ರೀ ಪ್ರವೀಣ್ ಕುಮಾರ್ ಇವರಿಗೆ ನಾವು ಸನ್ಮಾನ ಎಲ್ಲ ನಾಗರಿಕರ ಪರವಾಗಿ ಮಾಡ್ತಾ ಇದ್ದೀವಿ. ದಯಮಾಡಿ ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ನಿಮ್ಮ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಹಾಗೂ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಈ ಸಂದರ್ಭ ಕೋರ್ತಾ ಇದ್ದೇವೆ. ವಿದ್ಯಾರ್ಥಿಯಾದಂಥ ಶ್ರೀ ಕುಮಾರ್ ಹರ್ಷಿತ್ ಅವರು ತಾಲೂಕು ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಕೊಣಾಜೆ ಗ್ರಾಮ ಪಂಚಾಯತಿಗೆ ದ್ವಿತೀಯ ಸ್ಥಾನವನ್ನು ಗಳಿಸಿ ಪಂಚಾಯತಿಗೆ ಗೌರವವನ್ನು ತಂದುಕೊಡುತ್ತಾರೆ. ಅವರು ದಯಮಾಡಿ ಮುಂದೆ ಬಂದು ಪಂಚಾಯತ್ ಅಧ್ಯಕ್ಷರ ಉಪಾಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಹಾಗೂ ಹಿರಿಯ ನಾಗರಿಕರ ಉಪಸ್ಥಿತಿಯಲ್ಲಿ ಈ ಒಂದು ಗೌರವವನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ಅಭಿನಂದನೆಗಳು ಹರ್ಷಿತ್ ಅವರಿಗೆ. ಈಗ ನಾವು SC/STಗಳಿಗೆ ಸಾಂಕೇತಿಕವಾಗಿ ಇಲ್ಲೇ ದಯಮಾಡಿ ಎಲ್ಲ ಸದಸ್ಯರು ಇಲ್ಲೇ ನಿಲ್ಲಿ ಕುಟುಂಬಗಳಿಗೆ ನಾವು ಇವತ್ತು ಚೇರ್ ಮತ್ತು ಟಿಪಾಯಿ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಂಕೇತಿಕವಾಗಿ ಒಂದು 2 ಕುಟುಂಬಗಳಿಗೆ ನಾವಿಲ್ಲಿ ಚೇರ್ ಮತ್ತು ಟಿಪಾಯಿಯನ್ನು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ನೀಡಲಿದ್ದೀವಿ. ದಯಮಾಡಿ ಒಂದು 2 ಫಲಾನುಭವಿಗಳು ಮುಂದೆ ಬಂದು ಈ ಚೇರ್ ಮತ್ತು ಟಿಪಾಯಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಆಸೀನರಾಗಿರುವಂಥ ಅಧ್ಯಕ್ಷರೇ ಹಾಗೂ ಅತಿಥಿ ಗಣ್ಯರೇ ಹಾಗೂ ನೆರೆದಿರುವಂಥ ಕೊಣಾಜೆ ಗ್ರಾಮದ ಎಲ್ಲ ಬಂಧುಗಳೇ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಭಾರತೀಯ ಭೂಸೇನೆಯಲ್ಲಿ ಸುಮಾರು 20 ವರ್ಷ ಕಾಲ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾಗಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾವು 20 ವರ್ಷದಲ್ಲಿ ನಮ್ಮ ಫಸ್ಟು ಪೋಸ್ಟಿಂಗ್ ಅಂದರೆ OP ಪರಗ್ರಾಮ್ ರಾಜಸ್ಥಾನದಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಆಯಿತು, ಅದರಲ್ಲಿ ಹೋಗಿದ್ದೀವಿ. ನಾವು ಹೋಗ್ತಾ ಇರುವಾಗ ಡೆಲ್ಲಿಯಲ್ಲಿ ಹೋಗ್ತಾ ಇರುವಾಗ ನಮ್ಮ ಒಟ್ಟಿಗೆ ಸುಮಾರು ಒಂದು 25 ಆರ್ಮಿ ಡೆಡ್ ಬಾಡಿ ಬಂತು. ನಾವು ಒಟ್ಟಿಗೆ 200 ಜನ ಹೋಗ್ತಾ ಇದ್ದೀವಿ ಪೋಸ್ಟಿಂಗ್. ಫಸ್ಟ್ ನಮ್ಮ ಜೊತೆ ಇದ್ದವರು 150 ಜನ ಓಡಿ ಹೋದರು ನೋಡಿ ಅಂತ. ನಾವು 50 ಜನ ಅದರಲ್ಲಿ ಹೋಗಿ ಮತ್ತೆ ಭಾಗವಹಿಸಿ ಅದರದ್ದು ವಾರ ಆಗಿಲ್ಲ 2002ರಲ್ಲಿ OP ಪ್ರೋಗ್ರಾಮ್ ಅಂತ. ಮತ್ತು ಅದೇ ರೀತಿ ಅಲ್ಲಿಂದ ಕಾಶ್ಮೀರ ಹೋದ್ವಿ. ಕಾಶ್ಮೀರದಲ್ಲಿ 6 ವರ್ಷ ಇದ್ದು ಸಿಯಾಚಿನ್, ಆಮೇಲೆ ರಾಜಸ್ಥಾನ, ಸಿಕ್ಕಿಮಲ್ಲಿ 2017ರಲ್ಲಿ ನಾವು ಡೋಕ್ಲಾಮ್ ಪ್ರಾಬ್ಲಮ್ ಆಯಿತು, ಅದರಲ್ಲಿ ನಾನು ಭಾಗವಹಿಸಿದೆ. ಅದರಲ್ಲಿ ಕಲ್ಲುಗಳ ಏಟು ತಿಂದು ನಾವು ಸ್ವಲ್ಪ
ಪ್ರಾಬ್ಲಮ್ ಆಗಿ ಬಂದಿದ್ವಿ. ಆಮೇಲೆ 2018ರಲ್ಲಿ ಜನವರಿಯಲ್ಲಿ ನಿವೃತ್ತಿಯಾಗಿ ನಾನು ಇಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮ್ಮಂಥ ಯೋಧರಿಗೆ ಇಂಥ ಒಂದು ಕರೆದು ಇಂಥ ಅವಕಾಶ ಕೊಟ್ಟಕ್ಕೆ ನಾನು ಈ ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಎಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೂ ಇಷ್ಟ ಹೇಳ್ತಾ ನನ್ನ 2 ಮಾತುಗಳನ್ನು ಕೊಡ್ಕೊಳಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಭಾರತೀಯ ಸೇನೆಯಲ್ಲಿ 20 ವರ್ಷಗಳ ಸತತ ಉತ್ತಮ ಸೇವೆಯನ್ನು ಹಾಗೂ ಲೆಕ್ಕಿಸದೆ ನಮ್ಮ ಭಾರತ ದೇಶಕ್ಕೆ ಗಡಿಯನ್ನು ಕಾಯ್ದಂಥ ನಮ್ಮ ಶ್ರೀ ಪ್ರವೀಣ್ ಕುಮಾರ್ ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹಾಗೂ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಕಾರ್ಯಕ್ರಮ ನಡೆದಿದೆ. ಇವತ್ತು ನಮ್ಮ ವ್ಯಾಪ್ತಿಯ ಮಾಜಿ ಸೈನಿಕರನ್ನು ಗೌರವಿಸುವಂಥದ್ದು ಆಗಿರ್ಬೋದು, ಅಥವಾ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತೆ ನಮ್ಮ ಏನು ಹೇಳ್ತಾರೆ, ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದ ಜನರು ಯಾವಾಗ ಈ ಒಂದು ದೇಶದಲ್ಲಿ ವಾದ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಇಂದಿನ ಕಾಲದಲ್ಲಿ ಇರುವಂಥ ಆ ಜಾತಿ ವ್ಯವಸ್ಥೆಯನ್ನು ಒಂದು ಈ ಸಂವಿಧಾನದ ಮುಖಾಂತರ ತೊಡೆದಾಕಿದಂಥವರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು ಬೇಕಾದ ಸವಲತ್ತುಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲ ನಾಗರಿಕರಿಗೆ ಇವತ್ತು ನೀಡಿದ್ದಾರೆ. ಮುಖ್ಯವಾಗಿ ನಮಗೆ ಕೊಟ್ಟಂಥ ಸ್ವಾತಂತ್ರ್ಯ ಖಂಡಿತವಾಗಿ ಬೇರೆ ದೇಶದಲ್ಲಿ ಯಾರು ಹೋಗಿದ್ದಾರೆ, ನಾನಂತೂ ಹೋಗಿಲ್ಲ, ಆದರೆ ನನ್ನ ದೇಶದಲ್ಲಿ ಕಂಡಂಥ ಸ್ವಾತಂತ್ರ್ಯ ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ. ಅಷ್ಟು ಒಂದು ಒಳ್ಳೆಯ ಸ್ವಾತಂತ್ರ್ಯ ಹಾಗೂ ನಮಗೆ ಬದುಕುವಂಥ ಒಂದು ಒಳ್ಳೆಯ ಏನು ವಾತಾವರಣವನ್ನು ನಮ್ಮ ದೇಶ ಮಾಡಿಕೊಟ್ಟಿದೆ. ಖಂಡಿತವಾಗಿ ಇವತ್ತು ಭಾಳ ಹೆಮ್ಮೆ ಆಗ್ತಾ ಇದೆ ನಾವು ಭಾರತೀಯರಾಗಿ ಹುಟ್ಟಿದ್ದಕ್ಕೆ. ಖಂಡಿತವಾಗಿ ನಮ್ಮ ಧರ್ಮಗಳು ಇವೆ, ಅದು ಕೇವಲ ನಮ್ಮ ಆಚರಣೆಗಾಗಿ ಮಾತ್ರ ಸೀಮಿತವಾಗಿರಬೇಕು. ಆದರೆ ನಮ್ಮ ಈ ಭಾರತೀಯತೆ ಖಂಡಿತವಾಗಿ ಸದಾ ಯಾವಾಗಲೂ ಇರಬೇಕಂತ ಹೇಳುತ್ತಾ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದೀರಾ. ಖಂಡಿತವಾಗಿ ಕೊಣಾಜೆ ಗ್ರಾಮ ಪಂಚಾಯತ್ ಮುಂದೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹಾಗೂ ಸರ್ವ ಸದಸ್ಯರ ಮಾರ್ಗದರ್ಶನದಲ್ಲಿ ಈ ಒಂದು ಕೊಣಾಜೆ ಗ್ರಾಮ ಪಂಚಾಯತಿಯನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡುವಂಥ ಕಲ್ಪನೆಯನ್ನು ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾಯಿದೆ. ಯಾಕಂತ ಹೇಳಿದರೆ ಈ ಒಂದು ಗ್ರಾಮದಲ್ಲಿ ನಮಗೆ ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯನ್ನು ಇವತ್ತಿಗೂ ಕೂಡ ಸಾಕಾರಗೊಳಿಸಲಿಕ್ಕೆ ಆಗಿಲ್ಲ. ಕೆಲವೊಂದು ತೊಡಕುಗಳಿದ್ದ ಕಾರಣ ಖಂಡಿತವಾಗಿ ಇವತ್ತು ನಮ್ಮ ಈ ಒಂದು ತೊಡಕುಗಳನ್ನು ನಿವಾರಿಸುವಲ್ಲಿ ಪಂಚಾಯತ್ ಪ್ರಯತ್ನವನ್ನು ಪಡ್ತಾ ಇದೆ. ಖಂಡಿತವಾಗಿ ಇನ್ನೊಂದು 76ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಬರುವ ಮುಂಚೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಖಂಡಿತವಾಗಿ ಪೂರ್ಣವಾಗಿ ಸಾಕಾರಗೊಳಿಸುವಲ್ಲಿ ನಾವು ಪ್ರಯತ್ನವನ್ನು ಹಾಗೂ ಖಂಡಿತವಾಗಿ ಅದನ್ನು ಯಶಸ್ಸು ಕಾಣ್ತೀವಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಿಮಗೆ ಒಂದು ಏನು ವಾಗ್ದಾನವನ್ನು ಖಂಡಿತವಾಗಿ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಈ ಒಂದು ವಾಗ್ದಾನದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಯಾಕಂತ ಹೇಳಿದರೆ ಇವತ್ತು ಕೊಣಾಜೆ ಗ್ರಾಮ ಪಂಚಾಯತ್ ಭಾಳಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಇವತ್ತು ತಾಲೂಕು ಮಟ್ಟದ ಕಚೇರಿಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನು ಬರಲಿಕ್ಕೆ ಇದೆ. ಯಾಕಂದರೆ ಇವತ್ತು ಉಳ್ಳಾಲ ತಾಲೂಕಾಗಿದೆ. ಸೊ ಅದರಿಂದ ನಮ್ಮ ತಾಲೂಕು ಕಚೇರಿ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ನಮ್ಮ ನಡುಪದವೆಂಬಲ್ಲಿ ಬರುವಂಥ ಸನ್ನಿವೇಶಗಳಿವೆ. ಸೊ ಅದರಿಂದ ನಾವೆಲ್ಲರೂ ಸೇರಿ ಈ ಕೊಣಾಜೆ ಗ್ರಾಮ ಪಂಚಾಯತಿನ ಅಭಿವೃದ್ಧಿಗಾಗಿ ಶ್ರಮಿಸೋಣ. ನಮ್ಮ ಅಧ್ಯಕ್ಷರು ಈಗಾಗಲೇ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಖಂಡಿತವಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳುತ್ತಾ ನಮ್ಮ ಮಾನ್ಯ ಉಪಾಧ್ಯಕ್ಷರು 2 ಮಾತುಗಳನ್ನು ಪಂಚಾಯತಿನ ಪರವಾಗಿ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಂಡು. बोलो भारत माता की, बोलो भारत माता की, बोलो भारत माता की. ಎಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಸಂಚಲಾಕ್ಷಿ ಅವರೇ ಹಾಗೂ ನಮ್ಮ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರೇ ಹಾಗೂ ನಮ್ಮ ಪಂಚಾಯತ್ ಸದಸ್ಯರೇ ಹಾಗೂ ನಮ್ಮ ಕೊಣಾಜೆ ಗ್ರಾಮದ ಗ್ರಾಮಸ್ಥರೇ, ಇವತ್ತು ನಾವು 75ನೇ ಸ್ವಾತಂತ್ರ್ಯ ಉತ್ಸವವನ್ನು ಒಳ್ಳೆಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಾಡಿಕೊಂಡಿರ್ತೇವೆ. ವಿಶೇಷವಾಗಿ ನಮ್ಮ ಹರ್ ಘರ್ ಕಾ ತಿರಂಗ ಎಂಬ ಕಾರ್ಯಕ್ರಮದಡಿಯಲ್ಲಿ ಪ್ರತಿ ಮನೆಯಲ್ಲಿ ಒಂದು ಅಜೆಂಡಾ ಇದನ್ನು ಕೊಡುವ ತಿರಂಗವನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ. ಕೊಣಾಜೆ ಗ್ರಾಮದಲ್ಲಿ ಸುಮಾರು ಒಂದು 2,000-2,500 ತಿರಂಗವನ್ನು ಮನೆಗೆ ತಲುಪಿಸುವಲ್ಲಿ ನಾವು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿರುತ್ತೇವೆ. ಹಾಗೂ ನಾವು ನಮ್ಮ ದೇಶದ ಪ್ರಧಾನಿಯವರ ಯಾವುದೇ ಒಂದು ಸೂಚನೆಯಂತೆ ನಾವು ಈ ಕಾರ್ಯಕ್ರಮವನ್ನು ನಾವು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬಂದಿರ್ತೇವೆ. ಹಾಗೂ ಇವತ್ತು ನಾವು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಒಂದು ಚಾರ ಕೊಡುವ ಮುಖಾಂತರ
ಹಾಗೂ ನಿವೃತ್ತ ಯೋಧರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡುವ ಮುಖಾಂತರ ಹಾಗೂ ಉಳ್ಳಾಲ ವ್ಯಾಪ್ತಿಯಲ್ಲಿ ಆಟ ಸ್ಪರ್ಧೆ ಇದರಲ್ಲಿ ಅವರಿಗೊಂದು ಜಿಲ್ಲಾ ಪ್ರಶಸ್ತಿ ಸಿಗುವ ಅವರಿಗೆ ಸಹ ಒಂದು ಸನ್ಮಾನ ಮಾಡುವ ಮುಖಾಂತರ ನಾವೊಂದು ಈ ಪಂಚಾಯತಿಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವತ್ತು ನಮ್ಮ ಗ್ರಾಮವು ತುಂಬ ಒಂದು ಅಭಿವೃದ್ಧಿ ಪಥದಲ್ಲಿ ನಡೆಯುತ್ತಿದೆ. ಇದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ನಮ್ಮ ಕೊಣಾಜೆ ಗ್ರಾಮದ ಪಂಚಾಯತ್ ಸದಸ್ಯರುಗಳ ಎಲ್ಲ ಒಂದು ಸಹಕಾರದಿಂದ ನಾವು ಕೊಣಾಜೆ ಪಂಚಾಯತಿಯನ್ನು ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಕೊಂಡು ಹೋಗುವ ಹಾಗೂ ನಾವು ನಮ್ಮ ದೇಶವನ್ನು ಸಹ ಒಂದು ಕಟ್ಟುವಂಥ ಇದರಲ್ಲಿ ನಾವು ಹೋಗುವ. 2000 ಈಗ 75ನೇ ಸ್ವಾತಂತ್ರ್ಯೋತ್ಸವ ನಡೆದುಕೊಂಡು ಬಂದಿದ್ದೇವೆ. ಇನ್ನೂ 76, 78 ಹೀಗೆ 1,000 ವರ್ಷ ಆಗುವಾಗ ನಾವು ಇಡೀ ವಿಶ್ವದಲ್ಲೇ ನಂಬರ್ 1 ರಾಷ್ಟ್ರವಾಗಿ ಮಾದರಿ ರಾಷ್ಟ್ರವಾಗಿ ನಾವು ಮಾಡುವ. ಅದಕ್ಕೆ ನಾವೆಲ್ಲ ಭಾರತೀಯರು ಕೈ ಜೋಡಿಸುವಂತ ಹೇಳುತ್ತಾ ಇವತ್ತು ಈ ನಮ್ಮ ಸ್ವಾತಂತ್ರ್ಯೋತ್ಸವಕ್ಕೆ ಬಲಿದಾನವಾದ ಎಲ್ಲರನ್ನು ನಾವು ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಶುಭ ಸಂದೇಶವನ್ನು ನೀಡಿದಂಥ ನಮ್ಮ ಪಂಚಾಯತಿನ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನೆಲೆಯಲ್ಲಿ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಸಂಚಲಾಕ್ಷಿ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ಎಲ್ಲರಿಗೂ ಅಭಿನಂದನೆಯನ್ನು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಡೆದಂತಹ ಇಲ್ಲಿ ಸೈನಿಕರಿಗೆ ಗೌರವಾರ್ಪಣೆ, ಹಾಗೆಯೇ ನಮ್ಮ ಗ್ರಾಮದಲ್ಲಿ ತಾಲೂಕು ಮಟ್ಟದಲ್ಲಿ ಚೆಸ್ ಪಂದ್ಯಾಟದಲ್ಲಿ ಆಡಿ ಗೆದ್ದು ದ್ವಿತೀಯ ಸ್ಥಾನವನ್ನು ಗಳಿಸಿದಂತಹ ನಮ್ಮ ಕೊಣಾಜೆ ಪದವಿ ಶಾಲೆಯ ಹರ್ಷಿತ್ ಅವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು. ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಹಾಗೂ ನಡೆಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗ್ರಾಮಸ್ಥರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆಯೇ ಇವತ್ತು ಮತ್ತೊಂದು ಕಾರ್ಯಕ್ರಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು 25% ನಿಧಿಯಿಂದ ಕುಳಿತುಕೊಳ್ಳುವ ಚೇರ್ ಮತ್ತು ಟಿಪಾಯಿ ಅದನ್ನು ವಿತರಣೆ ಕೂಡ ನಾವು ಇವತ್ತು ಬಹಳ ಖುಷಿಯಿಂದ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ತುಂಬ ಖುಷಿಯಾಗ್ತಾ ಇದೆ ನನಗೆ. ಏನಾದರೂ ಒಂದು ಕಾರ್ಯಕ್ರಮ ನಮ್ಮ ಗ್ರಾಮದವರಿಗೆ ಕೊಡುಗೆಯನ್ನು ನೀಡಬೇಕು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಎಲ್ಲ ಗ್ರಾಮಸ್ಥರ, ಎಲ್ಲ ಪಂಚಾಯತ್ ಸದಸ್ಯರ, ಉಪಾಧ್ಯಕ್ಷರ, ಅಭಿವೃದ್ಧಿ ಅಧಿಕಾರಿಯವರ ಹಾಗೆ ಎಲ್ಲ ನಮ್ಮ ಕ್ಷೇತ್ರದ ಶಾಸಕರ ಸಹಕಾರ ಕೂಡ ಇರಲಿ ಅಂತ ಕೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನನಗೆ ಎಲ್ಲರ ಸಹಕಾರವನ್ನು ಕೇಳುತ್ತಾ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ನೀಡಿ, ಹಾಗೆಯೇ ಎಲ್ಲಿಯಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾವು ಮಹಿಳೆಯರು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಎಲ್ಲ ಗ್ರಾಮಸ್ಥರು ನನಗೆ ಬೆನ್ನೆಲುಬಾಗಿ ನಿಂತು ನನ್ನ ಎಲ್ಲ ಕಾರ್ಯಗಳಿಗೆ ಕೈ ಜೋಡಿಸಿ ಅಭಿವೃದ್ಧಿಯತ್ತ ನಮ್ಮ ಕೊಣಾಜೆ ಗ್ರಾಮವನ್ನು ಕೊಂಡೋಗ್ಲಿಕ್ಕೆ ಎಲ್ಲರೂ ಸಹಕರಿಸಿ. ಹಾಗೆಯೇ ನಿಮ್ಮ ಸಹಕಾರವನ್ನು ಇವತ್ತು ಹಾಗೂ ಇನ್ನು ಮುಂದಿನ ದಿನಗಳಲ್ಲೂ ನಾನು ಬೇಡಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸ್ವಾತಂತ್ರ್ಯೋತ್ಸವ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ಕೊಡ್ತಾ ಮುಂದುವರಿಯಲಿ. ಕೊಣಾಜೆ ಗ್ರಾಮ ನಾವಿದ್ರೂ ಇಲ್ಲದಿದ್ರೂ ಮುಂದೆ ಬರುವಂತಹ ಯಾರೇ ಆಗಿರಲಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಹೋಗಲಿ ಅಂತ ಹೇಳ್ತಾ ನನ್ನ ಒಂದು ಆಶೆಯನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ, ಅಭಿನಂದನೆಗಳು. ಜೈ ಹಿಂದ್. ಅಂತ ನಮ್ಮ ಪಂಚಾಯತಿನ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕೊನೆಗೆ ಧನ್ಯವಾದ ಸಮರ್ಪಣೆ ನಾಗರಿಕರು ಮತ್ತು ಎಲ್ಲ ಗೌರವಾನ್ವಿತ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತಿನ ಎಲ್ಲ ಪಂಚಾಯತ್ ಸಿಬ್ಬಂದಿ ವರ್ಗದವರು, ಆಶಾ, ಅಂಗನವಾಡಿ ಮತ್ತು ಅಂಗನವಾಡಿ ಸಹಾಯಕಿಯರು ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಸದಾ ನಮ್ಮ ವ್ಯಾಪ್ತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ವರದಿ ಮಾಡ್ತಾರೆ. ಸೊ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.